ಕರಾವಳಿಯಲ್ಲಿ ವಿವಾದಕ್ಕೆ ಕಾರಣವಾಗಿದ್ದ ಪುತ್ತೂರಿನ ಲವ್ ಸೆಕ್ಸ್ ದೋಖಾ ಪ್ರಕರಣ ತಮಗೆಲ್ಲರೂ ಕೂಡ ಗೊತ್ತೇ ಇದೆ. ಇವೆಲ್ಲದರ ಜೊತೆಗೆ ಇದೀಗ ಆ ನೊಂದ ಸಂತ್ರಸ್ತ ಹುಡುಗಿ ತನ್ನ ಮನದಾಳದ ನೋವನ್ನ ಬಿಚ್ಚಿಟ್ಟಿದ್ದಾಳೆ. ನಾನು ತಪ್ಪು ಮಾಡಿದ್ದೇನೆ ನಿಜ, ಆದರೆ ನನ್ನ ಪುಟ್ಟ ಮಗು ಅಪ್ಪ ಯಾರೆಂದು ಕೇಳಿದರೆ ನಾನು ಏನು ಹೇಳಲಿ ಎಂದು ಪುತ್ತೂರಿನ ಜಗನ್ನಿವಾಸ್ ರಾವ್ ಅವರ ಪುತ್ರ ಕೃಷ್ಣ ಜೆ ರಾವ್ ಎಂಬಾತನಿಂದ ವಂಚನೆಗೊಳಗಾಗಿರುವಂತಹ ಮಗುವಿನ ತಾಯಿ ಪೂಜಾ ಅವರು ಕಣ್ಣೀರಿಟ್ಟಿದ್ದಾರೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಇದೇ ಮೊದಲ ಬಾರಿಗೆ ಸುದ್ದಿಗಾರರ ಜೊತೆ ಅವರು ಮಾತನಾಡಿದರು. ಯಾಕಂದರೆ ಈ ಹಿಂದೆಯಿಂದ ಬಹಳಷ್ಟು ಜನರು ನಾಯಕರು ಮಾತಾಡ್ತಾ ಇದ್ರು. ಈ ಬಾರಿ ಸ್ವತಃ ಈ ಹುಡುಗಿ ಸಂತ್ರಸ್ತ ಹುಡುಗಿಯೇ ಮಾತಾಡಿದ್ದಾರೆ. ತನ್ನ ಮನದ ವೇದನೆಯನ್ನ ತೆರೆದಿಟ್ಟಂತಹ ಪೂಜಾ ಈ ಎಲ್ಲ ಜಂಜಾಟಗಳಿಂದ ಬೇಸತ್ತು ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಕೂಡ ಹೋಗಿದ್ದೆ, ಆದರೆ ಮಗುವನ್ನು ನೋಡುವಾಗ ಬೇಜಾರಾಯಿತು ಎಂದು ಅತ್ತು ಬಿಟ್ರು. ಇನ್ನು ಮಗುವಿನ ಅಜ್ಜಿ ನಮಿತಾ ಆಚಾರ್ಯ ಮಾತನಾಡಿ, ಮಗು ಆತನದ್ದೇ, DNA ಟೆಸ್ಟ್ ಮಾಡಿದ್ದೇವೆ, ಅವಳೊಂದಿಗೆ ಎಂಜಾಯ್ ಮಾಡುವಾಗ ಬೇಕಾಗಿತ್ತು, ಈಗ ಬೇಡ ಎಂದ್ರೆ ಏನರ್ಥ? ನನಗೆ ಆದ ಅನ್ಯಾಯ ಇನ್ಯಾವ ಹೆಣ್ಣು ಮಗಳಿಗೆ ಆಗಬಾರ್ದು ಎಂದರು. ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸಿ, ಹಣ ತೆಗೆದುಕೊಂಡು ಪ್ರಕರಣ ಮುಗಿಸಬಹುದು, ಆದರೆ ನಮಗೆ ಹಣ ಬೇಡ, ನ್ಯಾಯ ಬೇಕು, ನ್ಯಾಯ ಕೊಡಿಸಿ ಎಂದರು. ಮಗು ಅವರಿಗೆ ಭಾರ ಆಗಿರ್ಬೋದು, ಆದರೆ ನಮಗೆ ಭಾರ ಆಗಿಲ್ಲ, ನಾವು ಸಾಕ್ತೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರ್ತಿ ಪ್ರತಿಭಾ ಕುಳಾಯಿ ಉಪಸ್ಥಿತರಿದ್ದರು. ನಾನು ತಪ್ಪು ಮಾಡಿದ ನಾನು ಒಪ್ಪಿಕೊಳ್ತೇನೆ, ಆದ್ರೆ ಅವನು ನನ್ನನ್ನು ನಂಬಿಸಿ ಇಷ್ಟು ಮೋಸ ಮಾಡ್ತಾನೆ ನಾನು ಯಾವ್ದು ಥಿಂಕ್ ಮಾಡ್ಲಿಲ್ಲ. ಹಾಗೆ ಮೋಸ ಮಾಡ್ತಿದ್ದು ನಾನು ಫ್ರೆಂಡ್ಶಿಪ್ ಸಹ ಮಾಡ್ತಿಲ್ಲ. ಈಗ ಆಗಿದೆ, ಆದ್ರೆ ಅವನು ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದ. ನಂಗೆ ತುಂಬಾ ಸಾಕಾಗಿ ಹೋಗಿದೆ. ನಾನು ಮೊನ್ನೆ ಸಹ ಹೇಳಿದ್ದೆ ನಾನು ಸಾಯ್ತೇನೆ, ನನಗೆ ಆಗುದಿಲ್ಲ ಅಂತ ಮಾಡ್ತಿದ್ದೆ. ಆ ಮಗ ನೋಡೋದು ಸಹ ನನಗೆ ತುಂಬಾ ಬೇಜಾರಾಗ್ತದೆ. ನನ್ನ ಅಪ್ಪ ಅಂತ ಕೇಳಿ ನಾನು ಎಂತ ಅಂತ ಹೇಳಿ. ಹುಡುಗನು ತಪ್ಪು ಮಾಡಿದ್ದಾನೆ. ಆ ತಪ್ಪು ಮಾಡಿದಂತ ಈ ಮಗುಗೆ ಯಾವ ಇದು ಆಗ್ಬಾರ್ದಲ್ವಾ? ಮಗುಗೆ ನ್ಯಾಯ ಕೊಡಿಸಿ, ಮಗು ಅವಂದೇ, ಯಾರ್ದಲ್ಲ ಬೇರೆಯವ್ರಿಗೆ. DNA ಟೆಸ್ಟ್ ಎಲ್ಲ ಬಂದಾಗಿದೆ, ಮಗು ಅವಂದೇ ಅಂತ ಆಗಿದೆ. ಈಗನೂ ಮದ್ವೆಗೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತು ಅವಳು, ಈಗ ಬೇಡ ಅವನಿಗೆ. ಈಗ ನನಗೆ ಇಷ್ಟ ಇಲ್ಲ, ನನಗೆ 21 ವರ್ಷ ಆಗಿದೆ, ಆವಾಗ ಡಿಸಿಷನ್ ಆಗುದಿಲ್ಲ, ಇವಾಗ ತಗೊಳ್ಬೋದು ಅವನಿಗೆ. ಅವ್ರ ಮನೆಯವ್ರು ಹೇಳ್ತಿದ್ದಾರೆ ಅವ್ನಿಗೆ ಇಷ್ಟ ಇಲ್ಲ ಅಂತ. ಅವ್ನಿಗೆ ಇಷ್ಟ ಇದ್ದಾಗೆ ಅವ್ರು ಹುಡುಗಿಯರನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾರ? ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು. ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ಎಲ್ಲರ ಹತ್ರ ನಾನು ಕೇಳೋದಿಷ್ಟೇ, ಎಲ್ಲರೂ ಸೇರಿ ನಮ್ಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ